ಪ್ರತಿ ವರ್ಷದಂತೆ ಈ ವರ್ಷ ಸಹ ಪುತ್ತೂರಿನಲ್ಲಿ ಹಲಸು ಹಣ್ಣು ಮೇಳವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ನವತೇಜ ಟ್ರಸ್ಟ್ ಸಂಘಟಿಸಿರುವಂತಹ ಮುಳಿಯ ಪ್ರಾಯೋಜಕತ್ವದಲ್ಲಿ ನಡೆಸಿರುವಂತಹ ಈ ಮೇಳ ಹಲಸು ಮತ್ತು ಇತರ ಹಣ್ಣುಗಳ ಮೌಲ್ಯವರ್ಧನೆ ಮತ್ತು ಹಳೆಯ ನಶಿಸಿ ಹೋದಂತಹ ಹಣ್ಣುಗಳ ಪುನಃ ನೋಡುವಂತಹ ಒಂದು ಪರಿಚಯ ಮಾಡಿಸಲಿಕ್ಕೆ ಇರುವಂತಹ ಈ ಒಂದು ಮತ್ತು ಕೃಷಿಕರ ಸಂವಾದ ಈ ವಿಚಾರದಲ್ಲಿ ಮಾಡುವಂಥ ಈ ಒಂದು ಹಲಸು ಹಣ್ಣು ಮೇಳ ಕಳೆದ 8 ಸಾರಿ ನಾವು ಇಲ್ಲಿ ಪುತ್ತೂರಿನಲ್ಲಿ ಹಲಸು ಹಣ್ಣು ಮೇಳವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ. ಇದು 9ನೇ ವರ್ಷ, 9ನೇ ಮೇಳ. ಇಲ್ಲಿ ಪುತ್ತೂರಿನಲ್ಲಿ ನಾವು ಈ ವರ್ಷ ಕಿಲ್ಲೆ ಮೈದಾನಿನಲ್ಲಿ ನಾಡಿದ್ದು 5, 6, 7ರಂದು ನಡೆಯಲಿಕ್ಕಿದೆ. ಈ ಮೇಳಕ್ಕೆ ವಿಶೇಷವಾಗಿ ಈ ಸಾರಿ ಗೇರು ಬೀಜ ಹಣ್ಣು ಅಂದರೆ ಆ್ಯಪಲ್ ಅದರ ವಿಶೇಷವಾದಂತಹ ಮೌಲ್ಯವರ್ಧನ ಸಮೇತ ಈ ಮೇಳದಲ್ಲಿ ಸಿಗಲಿಕ್ಕಿದೆ. ಇದಕ್ಕೆ ಬೆಳಿಗ್ಗೆ ಮೇಳಗಳ ಉದ್ಘಾಟನೆಯನ್ನು ಡಾಕ್ಟರ್ ರಮೇಶ್ ಭಟ್ ಅವರು ಮಾಡಲಿಕ್ಕಿದ್ದಾರೆ. ಅವರ ಜೊತೆ ರೂಪೇಶ್ ಶೇಟ್ ಎಲೆಕ್ಟ್ರಾನಿಕ್ಸ್ನವರು ನಮ್ಮ ಜೊತೆ ಇರ್ತಾರೆ. ಹಾಗೆ ಸಂಜೆ ಮೇಳದ ಶುಭಾರಂಭವನ್ನು ನಾವು ಇಡೀ ಮೇಳವನ್ನು ಶುಭಾರಂಭವನ್ನು ಮಾಡ್ತಾ ಇದ್ದೇವೆ. ಅದನ್ನು ಚಾಲನೆಯನ್ನು ಕೊಡಲಿಕ್ಕಿದ್ದವರು ಮುರಳಿ ಕೃಷ್ಣರು, ನಿರ್ದೇಶಕರು, ಕ್ಯಾಂಪ್ಕೋ ಮಂಗಳೂರು. ನಮಗೆ ಪ್ರತಿ ವರ್ಷ ಸಹ ಅವರು ನಮ್ಮ ಜೊತೆನೇ ಇರುವಂಥವರು, ಅವರು ನಮ್ಮ ಜೊತೆ ಬರ್ತಾರೆ. ಹಾಗಾಗಿ ಮತ್ತೆ ಇಡೀ ಹಲಸು ಮೇಳದ ರೂವಾರಿ ಅಂತ ಹೇಳ್ಬೋದು. ಅಂದರೆ ಹಲಸಿನ ಪ್ರಪಂಚದ ರಾಯಭಾರಿ ಅಂತ ಶ್ರೀ ಪಡ್ರೆಯವರು ಆ ದಿವಸ ದಿಕ್ಸೂಚಿ ಭಾಷಣವನ್ನು ಸಮೇತ ನಮ್ಮ ಮಾಡಲಿಕ್ಕಿದ್ದಾರೆ. ನಲ್ನುಡಿಯಾಗಿ ಡಾಕ್ಟರ್ ವೀಣಾ, ವಿಜ್ಞಾನಿಗಳು, ಗೇರು ಸಂಶೋಧನಾ ನಿರ್ದೇಶನ, ಇವರು ಸಮೇತ ನಮ್ಮ ಜೊತೆ ಇರ್ತಾರೆ. ಅದು ಅಲ್ಲದೆ ವಿಶೇಷವಾಗಿ ಹಲಸಿನಲ್ಲಿ ಹಸಿರು ಕ್ರಾಂತಿ ಎಂಬಂತಹ ಒಂದು ಕೃತಿಯನ್ನು ಡಾಕ್ಟರ್ ನರೇಂದ್ರ ರೈ ದೇರ್ಲ್ ಅವರು ಬಿಡುಗಡೆ ಮಾಡ್ತಾರೆ. ಅದೇ ದಿವಸ ಅದೇ ವೇದಿಕೆಯಲ್ಲಿ ಅದನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಹಲಸಿನ ವಿಚಾರದಲ್ಲಿ ಮಾಡುವಂತಹದ್ದು. ಮೇಳದ ಉದ್ಘಾಟನೆಯನ್ನು ಸ್ಥಳೀಯ ಕೃಷಿಕರ ಸಂದೀಪ ಶೆಟ್ಟಿ ಅರಿಯಡ್ಕ ಅವರು ಅಭಿವೃದ್ಧಿಪಡಿಸಿದ ತಳಿ RR38 ಮಾಣಿ ಇದರ ಅನಾವರಣಗಳಿಂದ ಮೇಳ ಉದ್ಘಾಟನೆ ಆಗ್ತದೆ. ವಿಶೇಷವಾದಂಥ ವಿಚಾರ. ಒಂದು ಹೊಸ ತಳಿಯ ಆ ದಿವಸ ನಮಗೆ ನಮ್ಮದೇ ದಕ್ಷಿಣ ಕನ್ನಡದ ತಳಿಯನ್ನು ಆ ದಿವಸ ಅನಾವರಣವನ್ನು ಮಾಡಿದ ಮೂಲಕವಾಗಿ ನಾವು ಅದನ್ನು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಮರುದಿವಸ ನಮಗೆ ಪ್ರತಿ ವರ್ಷದಂತೆ ನಾವು ಈ ವರ್ಷ ಸಹ ಒಂದು ಕೃಷಿಕರೊಂದಿಗೆ ಮಾತುಕತೆ, ಹಣ್ಣಿನ ವ್ಯಾಲ್ಯೂಡೇಷನ್ ಮಾಡಿದವರಾಗಿರ್ಬೋದು, ಇದು ಮಾಡಿರ್ಬೋದು, ಕೃಷಿಕರನ್ನು ಒಂದು ಮಾತುಕತೆಯನ್ನು ನಾವು ಮಾಡ್ತಾ ಇರ್ತೇವೆ. ಅದೇ ಪ್ರಕಾರ ಈ ವರ್ಷ ಸಹ ಅದೇ ಪ್ರಕಾರ ಇದೆ. ಅದಕ್ಕೆ ಕೇಶವ ಪ್ರಸಾದ್ ಮುಳಿಯ ಅವರು ನಮ್ಮ ಜೊತೆ ಇರ್ತಾರೆ. ಚಂದ್ರಶೇಖರ್ ತಾಳ್ತಜ್ಜೆ ಕೊಕ್ಕೋ, ಕಾಫಿ ಅಂದರೆ ತೋಟದಲ್ಲಿ ಕಾಫಿ ಬೆಳೆಯನ್ನು ಮಾಡಿ ಅತ್ಯಂತ ಯಶಸ್ವಿಯಾದಂಥವರು ಚಂದ್ರಶೇಖರ ತಾಳ್ತಜ್ಜೆ. ಹಾಗೆ ಶ್ರೀ ಕೆನ್ಯೂಟ್ ಅರನ್ವಾ ಗೇರು ಹಣ್ಣಿನ ಮೌಲ್ಯವರ್ಧನೆಯನ್ನು ಮಾಡಿದಂಥವರು, ಅವರು ಸಹ ನಮ್ಮ ಜೊತೆ ಇರ್ತಾರೆ. ಇದನ್ನು ನಿರ್ವಹಣೆಯನ್ನು ನಮ್ಮ ವೇಣುಗೋಪಾಲ್ರವರು ಮಾಡಲಿಕ್ಕಿದ್ದಾರೆ. ಹಾಗಾಗಿ ಮತ್ತೆ ಆದಿತ್ಯವಾರ ಬೆಳಿಗ್ಗೆ ಕೃಷಿಕರಿಗೆ ಕೃಷಿ ರಸಪ್ರಶ್ನೆ, ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಬೇರೆ ಬೇರೆಯಾಗಿ ಹೊಸತಾಗಿ ನಾವು ಮಾಡ್ತಾ ಇದ್ದೇವೆ. ರಸಪ್ರಶ್ನೆ ಕಾರ್ಯಕ್ರಮ ಸಹ ನಡೀತದೆ. ಆಮೇಲೆ ಪ್ರತಿ ವರ್ಷದಂತೆ ಹಲಸು ಬಾರೆ ಎತ್ತುವಂಥದ್ದು, ಇನ್ನಿತರ ಹಲಸು ಚಿತ್ರ ಬಿಡಿಸುವ ಇನ್ನಿತರ ಕಾರ್ಯಕ್ರಮಗಳು ಸಮೇತ ಆದಿತ್ಯವಾರ ಬೆಳಿಗ್ಗೆ ಹೊತ್ತಲ್ಲಿ ನಡೀತದೆ. ಸಂಜೆ ಹೊತ್ತಲ್ಲಿ ಸಮಾರಂಭ. ಸಭಾ ನೇತೃತ್ವವನ್ನು ನಮ್ಮ ಕೇಶವ ಪ್ರಸಾದ್ ಮುಳಿಯ, ನಮ್ಮ ಇಡೀ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಅವರು ವಹಿಸಿಕೊಳ್ತಾರೆ. ಹಾಗೆ ಸಮಾಪನ ಮಾತುಗಳನ್ನು ವೇಣುಗೋಪಾಲ್ರವರು ನಮ್ಮ ಟ್ರಸ್ಟಿಗಳವರು ನೆರವೇರಿಸ್ತಾ ಇದ್ದಾರೆ. ಕಿಶೋರ್ ಕುಮಾರ್ ಬಟ್ಯಾಡಿ MLC ಅವರು ನಮ್ಮ ಜೊತೆ ಇರ್ತಾರೆ ಆ ದಿವಸ. ಮುಖ್ಯ ಅತಿಥಿಗಳಾಗಿ ಕಿಶೋರ್ ಕುಮಾರ್ ಬಟ್ಯಾಡಿ ಮತ್ತು ಹಾಗೂ JFS ಸಂತೋಷ್ ಕುಮಾರ್ ಶೆಟ್ಟಿ, ವಲಯಾಧ್ಯಕ್ಷರು JCI 15 ಅವರು ಸಮೇತ ನಮ್ಮ ಜೊತೆ ಇರ್ತಾರೆ. ಶ್ರೀ ಸುಧಾಕರ ತಿಂಗಳಾಡಿ ನಮ್ಮ ಪ್ರೆಸ್ಸಿನ ಅವರು ಸಹ ನಮ್ಮ ಜೊತೆ ನಿನ್ನೆ ನಾನು ಮಾತಾಡಿದೆ ಅವರ ಹತ್ರ, ಅವರು ಸಹ ನಮ್ಮ ಜೊತೆ ಇರ್ತಾರೆ. ಹಾಗೆ ನಿರಂಜನ್ ಪೋಳ್ಯ ನಿರ್ದೇಶಕರು, ಗ್ರಾಮಜನ್ಯ ಉತ್ಪಾದಕರ ಸಂಸ್ಥೆ. ಹಾಗೆ ನಮ್ಮ ಇನ್ನೊಬ್ಬರ ಟ್ರಸ್ಟಿ ಆದಂಥ ಸುಹಾಸ್ ಮರಿಕೆ ಸಹ ಇರ್ತಾರೆ. ಈ ಒಂದು 3 ದಿವಸದ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಆಯೋಜಕರಾಗಿ ನಾನು ಆಗಲೇ ಹೇಳಿದ್ದೇನೆ, ಮುಳಿಯ ಪ್ರಾಪರ್ಟೀಸ್ ಮುಳಿಯದವರು ಇಡೀ ಕೇಶವ ಪ್ರಸಾದ್ರವರ ನೇತೃತ್ವದಲ್ಲಿ ಅವರ ಇಡೀ ನಮ್ಮ ಈ ವರ್ಷದ ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಅವರು ವಹಿಸಿಕೊಂಡಿದ್ದಾರೆ. ಅದೇ ಥರವಾಗಿ ನವನೀತ್ ನರ್ಸರಿ ಮತ್ತು ಅಕ್ಷ ಕಾಟೇಜ್ ಇಂಡಸ್ಟ್ರಿ, ಮರಿಕ ಸಾವಯವ ಮಳಿಗೆ, ಈ 3 ಜನ ನಮ್ಮದೇ ಮೈನ್ ಪ್ರಮೋಟರ್ಸ್ ಆಗಿರ್ತದೆ ಇದಕ್ಕೆ ಕಾರ್ಯಕ್ರಮಗಳಿಗೆ. ಹಾಗಾಗಿ ಅದಲ್ಲದೆ ನಮ್ಮ ಜೊತೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ಕ್ಯಾಂಪ್ಕೋ
ನಿಮ್ಗೆ ಗೊತ್ತಿರ್ಬೋದು, ಕೃಷಿಕರಿಗೆ ಸಹಕಾರ ಕೊಡುವಂಥದ್ದು. ನಾವು ಮೊದಲಿನಿಂದ ಹಿಡಿದು ಇಂದಿನ ತನಕ ಕ್ಯಾಂಪು ನಮ್ಮ ಜೊತೆ ಇದ್ದಾರೆ. ಅದೇ ಥರಕ್ಕೆ ಮುಳಿಯದವ್ರು ಅಂತ ನಮ್ಮ ಜೊತೆ ಇದ್ದಾರೆ. ಹಾಗೆ ಗ್ರಾಮಜನ್ಯ, FU, SRK ಲ್ಯಾಡರ್ಸ್ನವರು, ಮತ್ತು ಶೀಟ್ ಎಲೆಕ್ಟ್ರಾನಿಕ್ಸ್, ವಿಜಯ ಸೋಲಾರ್, ಭಾರತ್ ಆಟೋಮೊಬೈಲ್ಸ್, ಹಾಗೆ ರಾಧಾಸ್. ಮತ್ತು ಅಲ್ಲದೆ ನಮ್ಮ ಜೊತೆ ವಿಶೇಷವಾಗಿ ಅಡಿಕೆ ಪತ್ರಿಕೆಯವರು, ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿರುವಂಥದ್ದು ಅಡಿಕೆ ಪತ್ರಿಕೆ, ಹಾಗೆ ಸಮೃದ್ಧಿ ಗಿಡ ಗೆಳೆತನ ಸಂಘ, ನಿರ್ಮಾಣ ಅಸೋಸಿಯೇಷನ್ಸ್, ಪಶುಪತಿ ಎಲೆಕ್ಟ್ರಿಕಲ್ಸ್, ಲೈಟ್ಸ್ ಆ್ಯಂಡ್ ಫ್ಯಾನ್ಸ್ ಎಲೆಕ್ಟ್ರಿಕಲ್ಸ್, JCI ಪುತ್ತೂರು, ನೀವು ಪ್ರೈಮ್ ಅವರು ಸಹ ನಮ್ಮ ಜೊತೆ ಇರ್ತಾರೆ. ಹಾಗೆ ಸುಧಾನ ಸ್ಕೂಲ್ನ ಎಲ್ಲರೂ ನಮ್ಮ ಜೊತೆ ಸೇರಿಕೊಂಡು ನಾವು ಈ ಒಂದು ವಿಶೇಷವಾದಂತಹ 8ನೇ ಆವೃತ್ತಿಯನ್ನು, ಈ ಮೇಳವನ್ನು ಈ ಸಾರಿ ಕಿಲ್ಲೆ ಮೈದಾನಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಾವು ಮಾಡಬೇಕು ಅಂತಿದ್ದಾರೆ. ಹಾಗೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಈ 3 ದಿವಸ ಇಲ್ಲಿ ನಡೀತದೆ. ತಾವುಗಳು ಹಾಗೂ ತಮ್ಮೆಲ್ಲರನ್ನ ಸಮೇತ ಈ ಒಂದು ಮೇಳಕ್ಕೆ ಅತ್ಯಂತ ವಿನಯಪೂರ್ವಕವಾಗಿ ನಾವು ಆಮಂತ್ರಿಸ್ತಾ ಇದ್ದೇವೆ. ಮುಂದೆ 9ನೇ ವರ್ಷ ಕೊರೋನಾ ನಾವು ಬಿಟ್ಟರೆ, ಸೊ 8ನೇ ಪ್ರಸ್ತುತಿ, ಅದಕ್ಕೆ ನಾವು 8ನೇ ಪ್ರಸ್ತುತಿ. ಸೊ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಅಧ್ಯಕ್ಷರು ಕಾರ್ಯಕ್ರಮದ ವೇದಿಕೆಯಲ್ಲಿ ಏನೆಲ್ಲ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ನಮ್ಮ ಮೇಳವನ್ನು ನಾವು 3 ವಿಭಾಗವಾಗಿ, ಅಂದರೆ ಮುಖ್ಯವಾಗಿ ಹಲಸು ಮೇಳ ಅಂತ ಬಂದಾಗ ಅಲ್ಲಿ ಸ್ಟಾಲ್ಗಳೇ ಹೈಲೈಟ್ಸ್. ಈ ಸ್ಟಾಲಲ್ಲಿ ಏನಿರ್ತದೆ, ಹಣ್ಣುಗಳೇನಿರ್ತದೆ, ಒಳಗಡೆ ಏನಿರ್ತದೆ, ಹಲಸಿನ ಫುಡ್ ಏನಿರ್ತದೆ, ಇದೇ ಹೈಲೈಟ್ಸ್. ಸೊ ನಾವು ಇದನ್ನು 3 ವಿಭಾಗವಾಗಿ ಮಾಡಿದ್ದೇವೆ. ಹೊರಗಡೆ ಎಂಟ್ರೆನ್ಸಲ್ಲಿ ನರ್ಸರಿ ಮತ್ತು ಹಣ್ಣುಗಳು, ಜೊತೆಗೆ ಒಂದಿಷ್ಟು ಕಮರ್ಷಿಯಲ್ ಐಟಮ್ಗಳು, ಇದಕ್ಕೆ ಹೊರಗಡೆ ಎಂಟ್ರೆನ್ಸಲ್ಲಿ ಅವಕಾಶವನ್ನು ಕೊಟ್ಟಿದ್ದೇವೆ. ಒಳಗಡೆ ಮೇನ್ ಏರಿಯಾ ಅಂತ ಹೇಳ್ತೇವೆ ನಾವು. ಹಲಸು ಮೇಳದ ಒಮ್ಮೆ ದ್ವಾರವನ್ನು ಎಂಟರ್ ಆಗಿ ಒಳಗೆ ಬಂದರೆ ಅದು ನಮ್ಮ ಮೇನ್ ಏರಿಯಾ. ಅದು ಕೃಷಿ ಪ್ರಧಾನವಾಗಿರ್ತದೆ. ಅಲ್ಲಿ ಒಂದಿಷ್ಟು ಹಣ್ಣುಗಳು ಇರ್ಬೋದು, ಅದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟು ನೀರಿನ ನಿರ್ವಹಣೆಯಿಂದ ಹಿಡಿದು ಸೋಲಾರ್ನವರೆಗೆ ಪ್ರತಿ ಒಂದು ಕೃಷಿ ಮನೆಗೆ ಬೇಕಾದಂಥ ಎಲ್ಲ ಉತ್ಪನ್ನಗಳು, ಹಣ್ಣು ಮೌಲ್ಯವರ್ಧಿತ ಪ್ರಾಡಕ್ಟ್ಗಳು ಈ ಮುಖ್ಯ ಏರಿಯಾದಲ್ಲಿ ಇರಲಿಕ್ಕಿದೆ. ಜೊತೆಗೆ ಈ ಹಣ್ಣು ಎಲ್ಲ ಏರಿಯಾವನ್ನು ಮುಗಿಸಿ ನಾವು ಹೊರಗಡೆ ಹೋಗುವಾಗ, ಅಂದರೆ ಅದರ ಹಿಂಭಾಗಕ್ಕೆ ಹೋದರೆ ಅಲ್ಲಿ ಹಲಸು ಮತ್ತು ಹಲಸಿಗೆ ಸಂಬಂಧಿತ ಒಂದು ಮೌಲ್ಯವರ್ಧಿತ ಫುಡ್ ಸ್ಟಾಲ್ಗಳು. ಅದರಲ್ಲಿ ನಿಮಗೆ ಸಾಂಪ್ರದಾಯಿಕ, ಅಂದರೆ ಹಲಸಿನ ಗಾರಿಗೆ ಕೊಟ್ಟಿಗೆಯಿಂದ ಹಿಡಿದು ಹಲಸಿನ ಗುಜ್ಜೆಯ ಬರ್ಗರ್ ಸ್ಯಾಂಡ್ವಿಚಿನವರೆಗೆ ಒಂದು 80ಕ್ಕೂ ಮಿಕ್ಕಿದ ಬೇರೆ ಬೇರೆ ಫುಡ್ ಕೊಡುವಂಥ 15 ಫುಡ್ ಸ್ಟಾಲ್ಗಳಿದೆ. ಅಂದರೆ 80ಕ್ಕಿಂತ ಹೆಚ್ಚಿನ, ಹಲಸಿನಲ್ಲಿ ಏನು ಮಿಲ್ಕ್ ಶೇಕಿಂದ ಹಿಡಿದು ಹಲಸಿನ ಫ್ರೋಝನ್ ಡೆಸರ್ಟ್ಸ್ನವರೆಗೆ ಬೇರೆ ಬೇರೆ ರೀತಿಯ ಒಂದು 80ಕ್ಕಿಂತ ಹೆಚ್ಚು ಫುಡ್ ಐಟಮ್ಸ್ಗಳು ಈ ಸತಿ ಹಲಸು ಮೇಳದ ಹೈಲೈಟ್ಸ್. ಸೊ ಇದು ನಮ್ಮ ಫುಡ್ ಸ್ಟಾಲಲ್ಲಿದೆ. ಹಲಸಿನ ಹಣ್ಣು, ಗಾರಿಗೆ, ಉಪ್ಪು ಸೊಳ್ಳೆ, ರೊಟ್ಟಿಯಿಂದ ಹಿಡಿದು ಎಲ್ಲ ಐಟಮ್ಗಳು ಕೂಡ ಫುಡ್ ಕೋರ್ಟಲ್ಲಿ ಬರ್ತದೆ. ಇನ್ನೊಂದು ಗೇರು ಹಣ್ಣು ಈ ವರ್ಷದ ಮೇಳದ ಹೈಲೈಟ್ಸ್ ಅಂತ ನಾವು ಆಗಲೇ ಅಧ್ಯಕ್ಷರು ಹೇಳಿದರು. ಹೇಗೆ ಹೈಲೈಟ್ಸ್ ಅಂತ ಹೇಳಿದರೆ, ಗೇರು ಹಣ್ಣು ಈ ವರ್ಷ ಒಂದು ಚಾಲ್ತಿಗೆ ಸಿಕ್ಕಿದಂಥ ಒಂದು ಹೊಸ ಒಂದು ಉದ್ಯಮವಾಗಿ, ವಿದ್ಯಮಾನವಾಗಿ ಈ ವರ್ಷ ಬಂದಿದೆ. ಅಂದರೆ ಗೇರು ನಾವು ಬೀಜವನ್ನು ಸಂಸ್ಕರಣೆ ಮಾಡಿ ಆ ಗೇರು ಬೀಜದಿಂದ ಬೇರೆ ಬೇರೆ ಮೌಲ್ಯವರ್ಧಿತ ಉತ್ಪನ್ನಗಳಾಗ್ತದೆ. ಅದು ಗೇರು ಬೀಜ ಆಗಿ ಅದು ಕಡೆಗೆ ಕಾಜು ಕತ್ಲಿಯವರೆಗೆ ಎಲ್ಲದಕ್ಕೂ ಗೇರು ಬೀಜ ಉತ್ಪನ್ನ ಇರ್ತದೆ. ಅಂದರೆ ಆ ಹಣ್ಣು, ಕ್ಯಾಶ್ಯೂ ಆ್ಯಪಲ್ ಅಂತ ನಾವೇನು ಹೇಳ್ತೇವೆ, ಗೇರು ಹಣ್ಣು, ಅದು ಯಾವತ್ತೂ ಒಂದಿಷ್ಟು ಎಲ್ಲೋ ಕೃಷಿಕರ ಮನೆಯಲ್ಲಿ ದನಗಳಿಗೆ ಆಹಾರವಾಗಿ ಹೆಚ್ಚಿನ ಪಾಲು ಗೊಬ್ಬರದ ಗುಂಡಿಗೆ ಅಥವಾ ತೆಂಗಿನ ಮರದ ಬುಡಕ್ಕೆ ಹೋಗುವಂಥದ್ದು. ಅದಕ್ಕೆ ಒಂದು ಮೌಲ್ಯವರ್ಧನೆ, ಅದರಲ್ಲಿರುವ ಜ್ಯೂಸ್, ಅದರಲ್ಲಿರುವ ರಸವನ್ನು ಕಡೆಗಣಿಸಲ್ಪಟ್ಟಿದೆ. ಈಗಾಗಲೇ ಮಳೆಗಾಲ ಶುರುವಾಗಿ ಗೇರಹಣ್ಣು ಮುಗಿದಿದ್ರು ನಾವು ಇದರ ಬಗ್ಗೆ ಪೂರ್ವಭಾವಿ ಆಲೋಚನೆ ಮಾಡಿ ಒಂದು ಹೇರಳವಾಗಿ ಒಂದಿಷ್ಟು ಸಂಗ್ರಹ ಮಾಡಿ ಗೇರಹಣ್ಣನ್ನು ಇಟ್ಟು ಅದರಿಂದ ಗೇರಹಣ್ಣಿನ ಮೌಲ್ಯವರ್ಧನೆ ಹೇಗೆ, ಗೇರು ಹಣ್ಣು ಕ್ಯಾಶ್ಯೂ ಆ್ಯಪಲ್ ಜ್ಯೂಸ್, ಅಂದರೆ ಎಲ್ರಿಗೂ ಗೇರಹಣ್ಣು ಗೊತ್ತಿರೋದು ಹೇಗೆ, ಅದರಿಂದ ಗಂಗಸರ ಅಥವಾ ಉರಾಕ್ ಅಂತ ನಾವು ಹೇಳ್ತೇವೆ, ಅದು ಮಾತ್ರ ಗೊತ್ತಿರುವಂಥದ್ದು. ಅದು ಕಾನೂನು ಪ್ರಕಾರವಾಗಿ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತೇಳಿ ಈ ಗೇರು ಹಣ್ಣು ಶೀತಲೀಕರಿಸಿದ ಅಥವಾ ನೈಜವಾಗಿ ಆವಾಗಲೇ ಆದರೆ ಫ್ರೆಶ್ ಗೇರು ಹಣ್ಣು, ಹೇಗೆ ನಾವು ತೆಂಗಿನ ಮರದ ನೀರ ಇದೆ, ಅದು ಹುಳಿ ಬಂದರೆ ಅಮಲು, ಹುಳಿ ಬರದೇ ಇದ್ದರೆ ಒಳ್ಳೆಯ ಒಂದು ಪೌಷ್ಟಿಕ ಆಹಾರ. ಗೇರು ಹಣ್ಣಿನ ಜ್ಯೂಸ್ ಕೂಡ ಹಾಗೆ ಒಳ್ಳೆಯ ಪೌಷ್ಟಿಕ ಆಹಾರ, ಕಬ್ಬಿಣದ ಸತ್ವ ಆಗಲಿ, ಮಿನರಲ್ಸ್ ಆಗಲಿ ಒಳ್ಳೆ ಇರುವಂಥ ಒಂದು ಆಹಾರ. ಇದರ ಒಂದು ಪರಿಚಯಿಸಲಿಕ್ಕೋಸ್ಕರ ಸಣ್ಣ ಕ್ವಾಂಟಿಟಿ, ಇನ್ನು ಬಹಳ ದೊಡ್ಡ ಕ್ವಾಂಟಿಟಿ, ಯಾಕೆಂದರೆ ಪ್ರಥಮ ವರ್ಷ. ಹಾಗಾಗಿ ಒಂದು ಗೇರು ಹಣ್ಣಿನ ಜ್ಯೂಸನ್ನು ಈ ಸತಿ ನಮ್ಮ ಮೇಳದಲ್ಲಿ ಒಂದು ಹೈಲೈಟ್ ಆಗಿ ಇರಲಿಕ್ಕಿದೆ. ಮತ್ತು ಆ ಗೇರು ಹಣ್ಣಿನ ಅನ್ನು ಸಕ್ಕರೆಯಲ್ಲಿ ಹಾಕಿ ಒಣಗಿಸಿದರೆ, ನಾವು ಹೇಗೆ ಬಾಳೆಹಣ್ಣನ್ನು, ಅಂಜೂರವನ್ನು, ಬೇರೆ ಬೇರೆ ಹಣ್ಣನ್ನು ಡ್ರೈ ಫ್ರೂಟ್ ಆಗಿ ಮಾಡ್ತೇವೋ, ಗೇರು ಹಣ್ಣನ್ನು ಒಣಗಿಸಿದ್ದಕ್ಕೆ ನಾವು ಸುಕಾಜು ಅಂತ ಹೇಳ್ತೇವೆ, ಸುಂದರವಾದ ಕಾಜು ಅಂತ. ಹಾಗೆ ಈ ಸುಕಾಜು ಕೂಡ ಈ ಮೇಳದಲ್ಲಿ ಸಿಗ್ಲಿಕ್ಕಿದೆ ಒಂದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ. ಹೀಗೆ ಗೇರುಹಣ್ಣಿನ ಸ್ಕ್ವಾಶ್, ಗೇರುಹಣ್ಣಿನ ಜ್ಯೂಸಿನ ಸ್ಕ್ವಾಶ್ ಇರ್ಬೋದು, ಹೀಗೆ ಬೇರೆ ಬೇರೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಗಳು ಈ ವರ್ಷದ ವಿಶೇಷವಾಗಿ ಗೇರುಹಣ್ಣಿನ ಬಗ್ಗೆ ನಾವು ಕಾಳಜಿ ವಹಿಸಿ ಈ ವರ್ಷ ಮಾಡ್ತಾ ಇದ್ದೇವೆ.
ಜೊತೆಗೆ ಮಾವು ಮತ್ತು ಹಲಸಲ್ಲಿ ಒಂದು 3-4 ಬೆಳೆಗಾರರೇ ಹಲಸನ್ನು ತಕೊಂಡು ಈ ಮೇಳಕ್ಕೆ ಬರ್ತಾ ಇದ್ದಾರೆ. ಯಥೇಚ್ಛವಾಗಿ ಯಾವಾಗಲೂ ನಾವು ಕೆಂಪು ಸೊಳೆಯ ಬಗ್ಗೆ ಮಾತಾಡೋದು, ಬಟ್ ಕೆಂಪು ಸೊಳೆ ಮೇಳಕ್ಕೆ ಬಂದಾಗ ಕೆಂಪು ಸೊಳೆ ನಾವು ಹೇಳುವಷ್ಟು ಇರುವುದಿಲ್ಲ. ಇಲ್ಲೇ ಫಸ್ಟಿನ ಒಂದು ದಿವಸ ಕೆಂಪು ಸೊಳೆ ಇರ್ತದೆ, 2ನೇ ದಿನ ಬಂದವರಿಗೆ ಕೆಂಪು ಹಣ್ಣಿಲ್ಲ. ಹಾಗಾಗಿ ಕೆಂಪು ಹಣ್ಣನ್ನು ವಿಶೇಷವಾಗಿ 2 ಲೋಡ್ ಕೆಂಪು ಹಣ್ಣು ಬರ್ತದೆ ಈ ಸತಿ. ಕೆಂಪು ಹಣ್ಣು ಯಾರಿಗೂ ಕೊರತೆ, 3 ದಿವಸಕ್ಕೂ ಕೆಂಪು ಹಣ್ಣು ಇರ್ತದೆ. ಮತ್ತೆ ಬಿಳಿ ಮತ್ತು ಹಳದಿ ನಮ್ಮ ಊರಿನದ್ದು ಮತ್ತು ಹೊರಗಿನದ್ದು ಒಳ್ಳೆಯ ರುಚಿಯ ಹಣ್ಣನ್ನು ಕೂಡ ಈ ಮೇಳಕ್ಕೋಸ್ಕರ ವ್ಯವಸ್ಥೆ ಮಾಡಿದ್ದೇವೆ. ಮಾವಿನ ಹಣ್ಣಲ್ಲಿ ಕೂಡ ಹಾಗೆ ವೆಸ್ಟ್ ಬೆಂಗಾಲಿಂದ ಹಿಡಿದು ನಮ್ಮ ಊರಿನಲ್ಲಿ ಸಿಗುವಂತಹ ಒಂದು 20-25 ಬೇರೆ ಬೇರೆ ವೆರೈಟಿಯ ಮಾವಿನ ಹಣ್ಣು ಇದೆ. ಜೊತೆಗೆ ಕುರಿಯಾಜಿ ತಿರುಮಲೇಶ್ವರ ಭಟ್ರು ಅವರ ನೇತೃತ್ವದಲ್ಲಿ ಮತ್ತು ಸುಳ್ಯದ ನಮಾಮಿ ಅಂದರೆ ನಾಡು ಮಾವು ಉಳಿಸುವಂಥ ಒಂದು ತಂಡದ ಇದರಲ್ಲಿ ಬೇರೆ ಬೇರೆ ನಮ್ಮ ಊರಿನಲ್ಲಿ ಆಗುವಂಥ ಬೇರೆ ಬೇರೆ ಜಾತಿಯ ಕಾಡು ಮಾವಿನ ಹಣ್ಣಿನ ಪ್ರದರ್ಶನ ಕೂಡ ಇರ್ತದೆ, ಅದರ ಮಾರಾಟ ಕೂಡ ಇರ್ತದೆ ಸಣ್ಣ ಮಟ್ಟಿಗೆ. ಹೆಚ್ಚಾಗಿ ಪ್ರದರ್ಶನ ಮತ್ತು ವಿಶೇಷ ಎಕ್ಸಾಟಿಕ್ ಮತ್ತು ಫಾರಿನ್ ಫ್ರೂಟ್ಸಿನ ಪ್ರೆಸೆಂಟೇಷನ್ ಅದರ ಪ್ರಸ್ತುತಿ ಕೂಡ ಇರ್ತದೆ ಈ ಮೇಳದಲ್ಲಿ. ಜೊತೆಗೆ ಈಗ ನಮ್ಮ ಊರಿನಲ್ಲಿ ಅತ್ಯಂತ ಪ್ರಚಲಿತ ಇರುವಂಥ ರಂಬುಟಾನು, ಮ್ಯಾಂಗೋಸ್ಟಿನು ಇಂಥ ಒಳ್ಳೆ ಯಥೇಚ್ಛ ಕ್ವಾಂಟಿಟಿಯಲ್ಲಿ ಕೂಡ ಈ ಮೇಳದಲ್ಲಿ ಸಿಗ್ಲಿಕ್ಕಿದೆ. ಒಳ್ಳೆ ಕ್ರಾಫ್ಟೆಡ್ ವೆರೈಟೀಸ್ ಇದೆ, ಸುಮ್ಮನೆ ಬೀಜದ ತಳಿಗಲ್ಲ. ಸಾಧಾರಣವಾಗಿ ನಾವು ಇಡೀ ಮೇಳದಲ್ಲಿ ನಾವು ಯಾವುದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಲ್ಲ ಕೂಡ ಸಂರಕ್ಷಿತ ಮತ್ತು ತಳಿ ಅಭಿವೃದ್ಧಿಪಡಿಸಿದ ಹಣ್ಣುಗಳು ಮತ್ತು ವಿಶೇಷಪಟ್ಟಂಥ ಎಕ್ಸಾಟಿಕ್ ಫ್ರೂಟ್ಸ್ಗಳು, ಇದಕ್ಕೆ ನಾವು ಹೆಚ್ಚು ಕಾನ್ಸಂಟ್ರೇಟ್ ಕೊಡ್ತಾ ಇದ್ದೇವೆ. ಯಾಕೆಂದರೆ ಮೇಳಕ್ಕೆ ಬಂದವನಿಗೆ ಸಂತೃಪ್ತಿ ಆಗಬೇಕು, ಖುಷಿ ಆಗಬೇಕು, ಮಾರ್ಕೆಟಲ್ಲಿ ಸಿಗದಂಥ ಹೊಸ ವಿಷಯಗಳು ನಮ್ಮ ಮೇಳದಲ್ಲಿ ಸಿಗಬೇಕು. ಇದಕ್ಕೆ ವಿಶೇಷ ಗಮನ ಕೊಟ್ಟು ಈ ಮೇಳದಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಆದ್ಯತೆಯನ್ನು ನೀಡಿ ಕೊಡ್ತಾ ಇದ್ದೇವೆ. ನಮ್ಮ ಸ್ಟೇಜ್ ಪ್ರೋಗ್ರಾಮ್ ಇರ್ಬೋದು ಅಥವಾ ನಮ್ಮ ಸ್ಟಾಲ್ಗಳಿರ್ಬೋದು ಆದಷ್ಟು ವಿಭಿನ್ನವಾಗಿರಬೇಕು, ನೈಜವಾಗಿರಬೇಕು ಮತ್ತು ವಿಶೇಷವಾಗಿರಬೇಕು ಅಂತ ಹೇಳೋ ಕಾಳಜಿಯೊಂದಿಗೆ ನಾವು ಈ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ತಾವುಗಳೆಲ್ಲರೂ ಬರಬೇಕು ಮತ್ತು ತಮ್ಮ ಮೀಡಿಯಾದಲ್ಲಿ ಕೂಡ ಇದನ್ನು ಹಾಕಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಮುಳಿಯ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಮತ್ತು ಮುಳಿಯ ಪ್ರಾಪರ್ಟೀಸ್ ರೆಪ್ರೆಸೆಂಟೇಟಿವ್ ಆಗಿ ರಜತ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಮುಳಿಯ ಸಂಸ್ಥೆ ಅಂತ ಹೇಳೋದು ನಿಮಗೆಲ್ಲರಿಗೆ ಪರಿಚಿತ ಇರುವಂಥ ಸಂಸ್ಥೆ, ಸ್ಥಳೀಯವಾಗಿ ಪುತ್ತೂರಿನಲ್ಲಿ ಇರುವಂಥ ಜ್ಯುವೆಲರಿ ಸಂಸ್ಥೆ. ಅದರೊಂದಿಗೆ ನಮ್ಮದು ಮುಳಿಯ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ ಅಂತೇಳಿ ಇರುವಂಥದ್ದು. ಮುಳಿಯ ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ನಲ್ಲಿ ನಮ್ಮದು 8ರಿಂದ 14 ಸೆನ್ಸಿಂದ ಇರುವ ಜಾಗದಲ್ಲಿ ನಾವೇ ಅದರಲ್ಲಿ ಸ್ವತಃ ಗ್ರಾಹಕರಿಗೆ ಬೇಕಾಗುವಂಥ ರೀತಿಯಲ್ಲಿ ಹಲಸಿನ ಗಿಡ ಮತ್ತು ತೆಂಗಿನ ಗಿಡ ಹಾಗೂ ಮಾವಿನ ಹಣ್ಣು ಈ ಥರ ಹಣ್ಣಿನ ಗಿಡಗಳನ್ನು ಅದರಲ್ಲಿ ನಾವು ಅದನ್ನು ನಾವೇ ಅದನ್ನು ನಮ್ಮ ಸಂಸ್ಥೆಯೇ ಅದನ್ನು ನಿರ್ವಹಣೆ ಮಾಡಿ ಗ್ರಾಹಕರಿಗೆ ಅದನ್ನು ಲಭಿಸುವ ರೀತಿಯಲ್ಲಿ ನಾವು ಮಾಡ್ತಾ ಇರುವಂಥ ಕಾನ್ಸೆಪ್ಟ್ ಮ್ಯಾನೇಜ್ಡ್ ಫಾರ್ಮ್ನಲ್ಲಿ ಇರುವಂಥ ವಿಷಯ. ಹಾಗೆ ಇದರಲ್ಲಿ ಎಲ್ಲರೂ ಈಗ ಇಲ್ಲಿಯ ಕೃಷಿಕರಿಗೆ ಬೆಂಗಳೂರು ದೂರದ ಪ್ರದೇಶದಲ್ಲಿರುವಂಥವರಿಗೆ ನಮ್ಮದೇ ಒಂದು ಜಾಗದಲ್ಲಿ ನಮ್ಮದೇ ಒಂದು ಗಿಡದಲ್ಲಿ ಆದಂಥ ಹಣ್ಣನ್ನು ನಾವು ಸವಿಬೇಕು ಅಂತ ಹೇಳುವಂಥವ್ರಿಗೊಂದು ಆಸಕ್ತಿ ಇರುವುದರಿಂದ ಅವರಿಗೆ ಲಭ್ಯ ಇರುವಂಥ ಈ ಒಂದು 10 ಸೆನ್ಸ್ ಜಾಗದಲ್ಲಿ ನಾವು ಅವರಿಗೆ ಈ ಹಣ್ಣಿನ ಗಿಡಗಳನ್ನು ನೆಟ್ಟು ಅದನ್ನು ಸ್ವತಃ ನಾವೇ ಅದನ್ನು ನಿರ್ವಹಣೆ ಮಾಡಿ ಅವರಿಗೆ ಕೈಗೆಟುವ ರೀತಿಯಲ್ಲಿ ಅದನ್ನು ಅವರಿಗೆ ಅವರ ಗಿಡದಲ್ಲಿ ಅವರ ಹಿತ್ತಿನಲ್ಲೇ ಬೆಳೆದಂಥ ಹಣ್ಣನ್ನು ಅವರಿಗೆ ಸವಿಯೋದಲ್ಲಿ ಇನ್ನಷ್ಟು ಅದರಲ್ಲಿ ಟೇಸ್ಟ್ ಜಾಸ್ತಿ ಸಿಗುವ ಕಾರಣ ಆ ಒಂದು ವಿಷಯದಲ್ಲಿ ನಮ್ಮ ಮುಖ್ಯಸ್ಥರಾದಂಥ ಕೇಶವ ಪ್ರಸಾದ್ ಮುಳಿ ಅವರ ಒಂದು ಕನಸು, ಅದರ ಕನಸಿನ ಕೂಸನ್ನು ನಾವು ಇದನ್ನು ನಿರ್ವಹಣೆ ಮಾಡ್ತಿರುವಂಥ ಈ ಒಂದು ಮುಳಿಯ ಮ್ಯಾನೇಜರ್ ಫಾರ್ಮ್. ಉಳಿದ ಭಾಗ ನಾನು ಹೇಳ್ತೇನೆ, ಯಾಕೆಂದರೆ ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಸೊ ನಮಗೆ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಈ ರಿಯಲ್ ಎಸ್ಟೇಟ್ ಮತ್ತು ಕೃಷಿಯ ಒಂದು 2ರ ಸಂಯೋಜನೆ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ಸ್ ಅನ್ನೋ ಕಾನ್ಸೆಪ್ಟ್, ಅದು ಈಗ ಪುತ್ತೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಮುಳಿಯ ಅವರು ಆ್ಯಕ್ಚುಲಿ ನಮಗೆ ಪ್ರಸ್ತುತಪಡಿಸಿರುವಂಥದ್ದು. ನಾವು ಕೂಡ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೇವೆ. ಫಾರ್ಮ್ ಲ್ಯಾಂಡನ್ನು ಡೆವಲಪ್ ಮಾಡಿ ಅದನ್ನು ಬೇರೆ ಬೇರೆ ರೀತಿಯ ಸೈಟ್ಸ್ ಮಾಡಿ ಆಸಕ್ತರಿಗೆ ಕೊಡುವಂಥದ್ದು. ಸೊ ಇಲ್ಲಿ ರಿಯಲ್ ಎಸ್ಟೇಟ್ ಕೂಡ ಆಯಿತು, ಇನ್ವೆಸ್ಟ್ಮೆಂಟ್ ಮಾಡಿದವನಿಗೆ ಮೌಲ್ಯ ಕೂಡ ಬಂತು. ಅದ್ರ ಜೊತೆನೇ ಅದು ಬರೀ ಸೈಟ್ ಆಗಿ ನಾಳಿದ್ದು ಮಾರೋದಲ್ಲ, ಅದೇ ಸಮಯದಲ್ಲಿ ಅಲ್ಲಿ ಬೆಳೆ ಬೆಳೀತದೆ. ಆ ಬೆಳೆ ಬೆಳೆದಾಗ ಅದರಿಂದ ಆದಾಯ ಬರ್ಬೋದು ಅಥವಾ ಸ್ವಂತ ಮನೆಗೆ ಉಪಯೋಗ ಮಾಡಿಕೊಳ್ಳುವಂಥದ್ದು. ಅದನ್ನು ಕೂಡ ಸಾಧಾರಣ ಪ್ರಾಕೃತಿಕ ರೀತಿಯಲ್ಲಿ ಬೆಳೆಸುವಂಥ ಬಗ್ಗೆ ಅವರು ಗಮನ ಕೊಡ್ತಾ ಇದ್ದಾರೆ. ಸೊ ಇದು ಮ್ಯಾನೇಜ್ ಫಾರ್ಮ್ಸ್. ಸೊ ಅವರ ಸಂಸ್ಥೆ ಅಂದರೆ ಮುಳಿಯ ಸಂಸ್ಥೆಯಲ್ಲಿ ಈ ಏನು ಕೃಷಿ ಮತ್ತು ಕೃಷಿ ಬೆಳವಣಿಗೆಗೆ ಏನು ಅವರ ಒಂದು ಮನಸ್ಸಿದೆ, ಅದಕ್ಕೆ ಪೂರಕವಾಗಿ ಅವರು ಸತತವಾಗಿ ನಮ್ಮ ಈ ಕಾರ್ಯಕ್ರಮ ಜೊತೆ ಸೇರಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಭಾಳ ಖುಷಿ, ಈ ವರ್ಷದ ಹಲಸು ಹಣ್ಣು ಮೇಳವನ್ನು ಮುಳಿಯ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ಸ್ ಅವರು ಸಂಪೂರ್ಣವಾಗಿ ಪ್ರಾಯೋಜಕ ಮಾಡ್ತಾ ಇದ್ದಾರೆ ಅಂತ. ಸೊ ಮುಗಿಸುವ ಒಂದು ಕ್ಲೋಸಿಂಗ್ ರಿಮಾರ್ಕ್ಸ್ ಆಗಿ, ಹಲಸು ಹಣ್ಣು ಮೇಳ ಅಥವಾ ನವತೇಜ ಟ್ರಸ್ಟ್, ಇದರ 2ರ ಗುರಿ ಏನಂದರೆ, ನವತೇಜ ಟ್ರಸ್ಟ್ ಮಾಡಿರೋದೇ ನಾವು ಪ್ರದೇಶದಲ್ಲಿ ಸಮಗ್ರ ತೋಟಗಾರಿಕೆ ಅಂದರೆ ಏಕ ಬೆಳೆಯ ಪದ್ಧತಿ ಏನಿದೆ ಅದರಿಂದ ಹೊರಗೆ ಬಂದು ಸಮಗ್ರ ತೋಟಗಾರಿಕೆಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಹಣ್ಣುಗಳು
ಈ ಹಣ್ಣು ಕೃಷಿಯಲ್ಲಿ ಸ್ಥಳೀಯವಾದ ಹಣ್ಣುಗಳು ಯಾವುದು ನಮ್ಮ ಸಾಂಪ್ರದಾಯಿಕವಾದ ಹಲಸು ಮಾವೆಲ್ಲ, ಅದರ ಜೊತೆಗೆ ಆಧುನಿಕ ವಿಶೇಷ ಹಣ್ಣುಗಳು, ಇದು ಎಲ್ಲರ ಒಂದು ಪ್ರೋತ್ಸಾಹ ಆದರೆ ನಮ್ಮ ಪ್ರದೇಶದಲ್ಲಿ ಸಮಗ್ರವಾಗಿ ತೋಟಗಾರಿಕೆ ಬೆಳೀಲಿಕ್ಕೆ ಬೇಕಾದಷ್ಟು ಅವಕಾಶ ಉಂಟು. ನಮ್ಮ ಈ ಶೀತೋಷ್ಣ ವಲಯ ಏನಿದೆ ಇದರಲ್ಲಿ ಬೇಕಾದಷ್ಟು ಅವಕಾಶಗಳಿದೆ. ಆ ಅವಕಾಶಗಳು ನಮ್ಮ ಊರಿನಲ್ಲಿ ಬೆಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಕೃಷಿ ಏನು ಸಮಗ್ರ ತೋಟಗಾರಿಕೆ ಇದೆ, ಹಣ್ಣು ಕೃಷಿ ಇದೆ, ಇದು ಒಂದು. ಎರಡನೇದು ಕೃಷಿ ಉದ್ಯಮ. ಅದರಲ್ಲಿ ಮುಖ್ಯವಾಗಿ ಈಗ ಸುಹಾಸ್ ಹೇಳಿದಾಗೆ ಹಣ್ಣುಗಳಲ್ಲಿ ಮೌಲ್ಯವರ್ಧನೆ, ಫ್ರೂಟ್ ಪ್ರೊಸೆಸಿಂಗ್ ಮತ್ತು ವ್ಯಾಲ್ಯೂ ಎಡಿಷನ್, ಈ ದೃಷ್ಟಿಯಲ್ಲಿ ಕೂಡ ಬಹಳಷ್ಟು ಸ್ಕೋಪ್ ಇದೆ. ಯಾಕಂದರೆ ನಮ್ಮ ಬಾಳೆ ಆಗಿರ್ಬೋದು, ರಂಬುಟಾನ್ ಆಗಿರ್ಬೋದು, ಮ್ಯಾಂಗೋಸ್ಟಿನ್ ಆಗಿರ್ಬೋದು, ಯಾವುದೇ ಹಣ್ಣು ನೋಡಿ ಫಸ್ಟ್ ಹಣ್ಣು ಅಂದರೆ ಫಸ್ಟ್ ಕ್ವಾಲಿಟಿ ಬಿಟ್ಟರೆ ಸೆಕೆಂಡ್ ಕ್ವಾಲಿಟಿಗೆ ರೇಟ್ ಇಲ್ಲ. ಅದು ನಾವೆಲ್ಲ ಕೃಷಿಕರಾಗಿ ಅನುಭವಿಸುವಂಥದ್ದು. ಅದರಿಂದಾಗಿ ಮೌಲ್ಯವರ್ಧನೆ ಮಾಡಿದರೆ ಅದರಲ್ಲಿ ಉದ್ಯಮಶೀಲತೆ ಮತ್ತು ಉದ್ಯೋಗ ಮತ್ತು ಆದಾಯ ಇದೆಲ್ಲ ಉಪಯೋಗ ಆಗುವಂಥ ದೃಷ್ಟಿಯಲ್ಲಿ ಈ ಕೃಷಿ ಉದ್ಯಮ ಬೆಳಿಬೇಕು ಅನ್ನೋ ದೃಷ್ಟಿ. ಕೊನೆಯದಾಗಿ ನಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿ, ನಮ್ಮ ಬೇರೆ 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 ರೀತಿಯ ಊರಿನಲ್ಲಿ ಈ ಸೀಸನ್ಗೆ ಅನುಗುಣವಾಗಿ ನಮ್ಮಲ್ಲಿ ಸಿಗುವ ಬೆಳೆಗಳ ಅನುಗುಣವಾಗಿ ಬೇರೆ ಬೇರೆ ಸಾಂಪ್ರದಾಯಿಕ ಆಹಾರ ಪದ್ಧತಿಗಳಿದೆ. ಬಗ್ಗೆ ಅರಿವು ಹೆಚ್ಚಾಗಿ ಉದ್ಯಮಶೀಲತೆಗೆ ನಾವು ಪ್ರೋತ್ಸಾಹ ಕೊಡಲಿಕ್ಕೆ ಆಗ್ತದೆ. ಹೊಸ ಹೊಸ ಐಡಿಯಾಗಳು, ಈಗ ನೋಡಿ ಗೇರು ಈ ವರ್ಷದ ಒಂದು ಕಾನ್ಸೆಪ್ಟ್, ಶ್ರೀ ಪಾಟ್ರೆ ಅವರೊಂದು ಯಾವುದೇ ಒಂದು ವಿಷಯವನ್ನು ಹಿಡಿದ್ರೆ ಅದೊಂದು ಮೂವ್ಮೆಂಟ್ ಆಗ್ತದೆ, ಆಂದೋಲನ ಆಗ್ತದೆ. ಸಿಕ್ಕಾಪಟ್ಟೆ ಸ್ಟಾಲ್ ಮಾಡಿ ವ್ಯಾಪಾರೀಕರಣ ಮಾಡುವ ಈ ಮೇಳ ಅಲ್ಲ ಇದು. ಇದರಲ್ಲಿ ನಾವು ನಮ್ಮ ಧ್ಯೇಯವೇ ಆದಷ್ಟು ಕೃಷಿ ಮತ್ತು ಕೃಷಿ ಸಂಬಂಧಪಟ್ಟ ಒಂದು ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದು, ವೇದಿಕೆ ಕೊಡುವಂಥದ್ದು. ಜೊತೆಗೆ ಒಂದಿಷ್ಟು, ಯಾಕಂದರೆ ಪಬ್ಲಿಕ್ ಬೇರೆ ಬೇರೆ ಟೇಸ್ಟ್ನವ್ರು ಬರ್ತಾರೆ, ಆಸಕ್ತಿಯವರು ಬರ್ತಾರೆ, ಸಾರ್ವಜನಿಕರು, ಅವರಿಗೆ ಕೂಡ ಇರುವಾಗ ಒಂದು ಸ್ವಲ್ಪ ಶಾಪಿಂಗ್ ಸ್ಟಾಲ್ಸ್ ಅಂತ ನಾವು ಹೊರಗಡೆ ಮಾಡೋದು ಬಿಟ್ಟರೆ ಇದರ ಕೇಂದ್ರ ಬಿಂದು ಖಂಡಿತವಾಗಿ ಹಲಸು, ಹಣ್ಣು, ತೋಟಗಾರಿಕೆ ಮತ್ತು ಸಾಂಪ್ರದಾಯಿಕ ನಮ್ಮ ಆಹಾರ ಪದ್ಧತಿ. ಸೊ ಇದನ್ನು ನಾವು 8ನೇ ಸಲ, 9ನೇ ವರ್ಷ ಆದರೆ 8ನೇ ಸಲ ಆಯೋಜನೆ ಮಾಡ್ತಾ ಇದ್ದೇವೆ. ಮುಂದೆ 10ನೇ ವರ್ಷಕ್ಕಾದಾಗ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಕನಸು ಕೂಡ ಇದೆ. ಸೊ ಎಲ್ಲರ ಒಂದು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಆ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ನಮಗಿರಲಿ ಅಂತ ಕೇಳ್ಕೊಳ್ತೇವೆ. ನೀವು ಕೇಳೋ ಮುಂಚೆ ನಾನು ಇದನ್ನು ಹೇಳಬೇಕು ಅಂತ ಹೊರಟದ್ದು. 2018ರಲ್ಲಿ ನಾವು ಮೇಳವನ್ನು ನವತೇಜದಿಂದ ಮೇಳವನ್ನು ಆಯೋಜನೆ ಮಾಡಲಿಕ್ಕೆ ಶುರುವಾಯಿತು. ಬಟ್ ಈ ಹಲಸಿಗೆ ಮಾನ ಅಥವಾ ಒಂದು ಮರ್ಯಾದೆ ಬೇಕು ಅಂತ ಹೇಳೋ ದೃಷ್ಟಿಯಿಂದ ಅಡಿಕೆ ಪತ್ರಿಕೆ ಮತ್ತು ಇಡೀ ತಂಡ ಯಾವಾಗ ಈ ಹಲಸಿನ ಆಂದೋಲನವನ್ನು 2009-10ರಿಂದ ಶುರು ಮಾಡಿದ್ದು, 2014ರಲ್ಲಿ ಮೊದಲ ಮೇಳ ನಿಮಗೆ ಇಲ್ಲಿ ಪುಂಚದ ಹತ್ರ ಉಬರಿನಲ್ಲಿ ಆದದ್ದು ಮೊದಲ ಮೇಳ. ಸೊ ಅವತ್ತಿಂದ ಮತ್ತು ನಮ್ಮದು ಈ ಸೀರೀಸ್ ಆಫ್ ಮೇಳಗಳು ಶುರುವಾದಲ್ಲಿ ಈಗ ನಿಮ್ಗೆ ಹೇಗೆ ಅಂದರೆ ಈ ಹಲಸು ಮತ್ತು ಹಣ್ಣು ಮೇಳ ಮಾಲೆ ಪಟಾಕಿ ಆಗಿದೆ. ಎಲ್ಲ ಊರಲ್ಲಿ ಅದು ಒಂದು ಊರಲ್ಲಿ 3 ಸತಿ 4 ಸತಿ ಹೀಗೆಲ್ಲ ಆಗ್ತದೆ. ಮಧುರ ದೊಡ್ಡ ಪೇಟೆಯಲ್ಲಿ 3-4 ಸತಿ, ಸಣ್ಣ ಊರುಗಳಲ್ಲಿ ಪ್ರತಿ ಊರಲ್ಲಿ ಆಗ್ತದೆ. ಸೊ ಈ ಮೇಳಗಳ ಪರಿಣಾಮ ಏನು ಅಂತ ಹೇಳಿದರೆ ಈ ಗ್ರಾಫ್ಟೆಡ್ ವೆರೈಟೀಸ್, ಈಗ ನನ್ನದು ಮರಿಕೆ ಸಾವಯವ ಮಳಿಗೆ, ನಾವಲ್ಲಿ ಮಾವು ಹಲಸು ಎಲ್ಲ ಮಾರ್ತೇವೆ, ವರ್ಷ ಇಡೀ ಎಷ್ಟು ಸಮಯ ಲಭ್ಯ ಇದೆ ಅಷ್ಟು ಮಾರ್ತೇವೆ. ಅವತ್ತು ಶುರುವಿನ ಮೇಳದಲ್ಲಿ ತಗೊಂಡೋದಂಥ ಕೃಷಿಕರು ಈಗ ನಮಗೆ ಹಣ್ಣು ತಂದು ಕೊಡ್ತಾ ಇದ್ದಾರೆ. ಇದು ಇಂಪ್ಯಾಕ್ಟ್ ಅಂತ ಹೇಳಿ. ಈಗ ನಮ್ಮ ನವತೇಜದ್ದೇ ನಾಡ್ದು ಮಳಿಗೆ ಇದೆ. ಯಾಕೆಂದರೆ ಈ ಸಣ್ಣ ಸಣ್ಣ ಕೃಷಿಕರು ಇರ್ತಾರೆ, ಅವರದ್ದು ಸ್ವಲ್ಪ ಸ್ವಲ್ಪ ಉತ್ಪನ್ನ ಇರ್ತದೆ, ಅದನ್ನು ಅವರಿಗೆ ಇಲ್ಲಿ ಮೇಳದಲ್ಲಿ ತಂದು ಇಡೀ ದಿವಸ ನಿಂತು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಟ್ರಸ್ಟಿಂದವೇ ಒಂದು ಫಾರ್ಮರ್ಸ್ ಕೌಂಟರ್ ಅಂತ ಮಾಡ್ತೇವೆ. ಈ ಫಾರ್ಮರ್ಸ್ ಕೌಂಟರಲ್ಲಿ ಯಾವ ಪ್ರಾಡಕ್ಟ್ ಬರ್ತದೆ ಅಂತ ಹೇಳಿದ್ರೆ, ಯಾವುದೋ ಮರದ ಹಲಸಿನ ಹಣ್ಣು ತಂದು ಖಂಡಿತವಾಗಿ ಮಾರುವುದಿಲ್ಲ. ಪ್ರತಿ ಕೃಷಿಕರಿಂದ, ಆಯ್ದ ಕೃಷಿಕರಿಂದ, ಅಂದರೆ ಕೃಷಿ ಗಿಡಗಳನ್ನು ತಗೊಂಡೋಗಿ ಈ ತಳಿ ಅಭಿವೃದ್ಧಿಪಡಿಸಿದ ಗಿಡಗಳಿಂದ ತಂದ ಹಲಸಿನ ಹಣ್ಣನ್ನು, ಮಾವಿನ ಹಣ್ಣನ್ನು, ರಂಬುಟಾನ್ ಇರ್ಬೋದು, ಮ್ಯಾಂಗೋಸ್ಟಿನ್ ಇರ್ಬೋದು. ಈ ಸತಿ ವಿಶೇಷವಾಗಿ ದುರಿಯನ್ ಕೂಡ ನಮ್ಮ ಹಲಸಿನ ಮೇಳದಲ್ಲಿ ಬರ್ತದೆ. ದುರಿಯನ್ ಸ್ವಲ್ಪ ಅದನ್ನು ಪರಿಮಳ ಇಷ್ಟ ಆಗೋದು ಪರಿಮಳ, ಇಲ್ಲದ್ರೆ ವಾಸನೆ ಅಂದರೆ ವಾಸನೆ, ಬಟ್ ಅದನ್ನು ಇಷ್ಟಪಡುವವರು ತುಂಬ ಜನ ಇದ್ದಾರೆ. ಸೊ ಹೀಗಿರುವ ಬೇರೆ ಬೇರೆ ರೀತಿಯ ಉತ್ಪನ್ನ ಯಾಕೆ ಶುರುವಾಯಿತು ಅಥವಾ ಯಾಕೆ ಇದು ಕನ್ಸರ್ವೇಟೆಡ್ ವೆರೈಟಿ ಬರ್ತಾ ಉಂಟು ಅಂತ ಹೇಳಿದ್ರೆ ಈ ಮೇಳಗಳಿಂದ ಆದ ಪರಿಣಾಮ. ಮಂಗಳೂರಿನಲ್ಲಿ ಒಂದು 15 ದಿವಸದ ಹಿಂದೆ ಒಂದು ಹಲಸು ಮೇಳ ಆಯಿತು. ಅಲ್ಲಿ ನಾನೇ ಒಂದು 180ರಷ್ಟು ಹಲಸಿನ ಹಣ್ಣನ್ನು ಮಾರಿದ್ದೇನೆ. 180 ಕೂಡ ಕೃಷಿ ಗಿಡದ ಹಣ್ಣೆ ಇದೇ ಮೇಳಗಳಿಂದ ಅಥವಾ ಈ ನರ್ಸರಿಯವರು ಅಭಿವೃದ್ಧಿಪಡಿಸಿದ ಗಿಡಗಳಿಂದ ತಗೊಂಡೋದದ್ದು. ಇದೇ ಮೇಳದಿಂದವೇ ತಗೊಂಡು ಹೋಗ್ಬೇಕು ಅಂತಿಲ್ಲ ಗಿಡ. ಇಲ್ಲಿ ಎಷ್ಟೋ ಜನ ಬಂದು ನೋಡಿರ್ತಾರೆ, ಮತ್ತೆ ನರ್ಸರಿಗೆ ಹೋಗಿ ತಗೊಂಡೋಗಿರ್ತಾರೆ. ಸೊ ಹಾಗಾಗಿ ನಾವು ಹಲಸು ಮೊದಲು ಮೋಪಿಗೆ, ಅಂದರೆ ಮನೆ ಕಟ್ಟುವಾಗ ಬಾಗಿಲಿಗೆ, ದಾರಂದಕ್ಕೆ, ಕಿಟಕಿಗೆ, ದೇವರ ಕೋಣೆಗೆ, ಶೃಂಗಾರಕ್ಕೆ ಹೀಗೆ ಮಾತ್ರ ಯೋಚನೆ ಇತ್ತು. ಹಣ್ಣಾಗಿ ಏತ್ಲ ಕುರಿತು ಬೋಕೊಂಡು
ಮೊದಲು ಎಷ್ಟು ತಾತ್ಸಾರ ಭಾವನೆ ಇತ್ತು ಅಂತ ಹೇಳಿದ್ರೆ, ಮದುವೆ ಸಮಾರಂಭದಲ್ಲಿಯೋ ಅಥವಾ ಬೇರೆ ಯಾವುದೋ ಶುಭ ಕಾರ್ಯಕ್ರಮದಲ್ಲಿ ಹಲಸಿನ ಖಾದ್ಯವನ್ನು ದಾನೆ ಸಂತೆಗೆ ಸೂಬುರುತುಂಡ ಅಂತ ಹೇಳುವಂಥ ಮಾತುಗಳು ನಾವೇ ಕೇಳಿದ್ದೇವೆ. ಬಟ್ ಈಗ ಎಷ್ಟೋ ಜನ ನಮ್ಮ ಅಂಗಡಿಗೆ ಬಂದು ಅಥವಾ ನಮ್ಮಲ್ಲೇ ಬಂದು ಒಂದು ಸ್ಪೆಷಲ್ ಮೆನು ಆಗಬೇಕು, ಹಲಸಿನಕಾಯ್ದು ಮಾವಿನಕಾಯ್ದು, ನನ್ನ ಹೆಂಡತಿದು ಸೀಮಂತ ಉಂಟು, ನಮ್ಮ ಮನೆಯಲ್ಲಿ ನಾಮಕರಣ ಉಂಟು, ಮದುವೆಗೆ ಒಂದು ಸ್ಪೆಷಲ್ ಮೆನು ಮಾಡಿಕೊಡಿ, ಹಲಸು ಮಾವು ಹಣ್ಣುಗಳದ್ದು ಸ್ಪೆಷಲ್ ಮೆನು ಮಾಡಿಕೊಡಿ ಅಂತ ನಮ್ಮ ಹತ್ರ ಬರ್ತಾರೆ. ಸೊ ಇದು ಈ ಮೇಳಗಳಿಂದ ಆದ ಇಂಪ್ಯಾಕ್ಟ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟೋ ಜನರಿಗೆ ಇಂಥ ಕೆಲಸವನ್ನು ಮಾಡಿಕೊಡುವಾಗ ನಾವು ಸಂಭ್ರಮಿಸಿದ್ದುಂಟು. ಹಾಗಾಗಿ ನಮ್ಮ ಕಾರ್ಯಕ್ರಮ ಖಂಡಿತ ವಿಫಲ ಆಗಲಿಲ್ಲ, ಇದು ಸಫಲ ಆಗಿದೆ ಅಂತ ಹೇಳುದು ಸಂತೋಷ ಪಟ್ಟದ್ದು ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. Website www.vivekanandapuc.com.